2022-23ನೇ ಸಾಲಿನ ಮೀನುಗಾರಿಕಾ ಋತು ಅಂತ್ಯಗೊಳ್ತಾ ಇದ್ದು ಜೂನ್ ಮತ್ತು ಜುಲೈ 2 ತಿಂಗಳು ಮೀನುಗಾರಿಕೆಗೆ ರಜಾ ಅವಧಿ. ಈ ಬಾರಿ ಕಡಲ ಮಕ್ಕಳಿಗೆ ಮೀನುಗಾರಿಕಾ ಋತು ಹೇಗಿತ್ತು ಬನ್ನಿ ಈ ಕುರಿತ ಸಮಗ್ರ ವರದಿಯನ್ನ ನೋಡ್ಕೊಂಡು ಬರೋಣ. ಮತ್ಸ್ಯೋದ್ಯಮ ಕರಾವಳಿಯ ಪ್ರಮುಖ ಉದ್ಯಮಗಳಲ್ಲಿ ಒಂದಾಗಿದ್ದು ಲಕ್ಷಾಂತರ ಜನರಿಗೆ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಉದ್ಯೋಗಾವಕಾಶ ಕಲ್ಪಿಸುವ ಉದ್ಯಮ ಇದಾಗಿದೆ. ಜತೆಗೆ ದೇಶ ವಿದೇಶಗಳ ಮಂದಿಗೆ ಪೌಷ್ಟಿಕ ಆಹಾರವಾದ ಮೀನು ಒದಗಿಸುವ ಉದ್ಯಮ. ಹಾಗಾಗಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಕೂಡ ಈ ಉದ್ಯಮಕ್ಕೆ ಹೆಚ್ಚಿನ ಪ್ರೋತ್ಸಾಹವನ್ನು ಕೊಡುತ್ತಿವೆ. 2022-23ನೇ ಸಾಲಿನ ಮೀನುಗಾರಿಕಾ ಋತು ಮೇ 30ರಂದು ಮುಕ್ತಾಯಗೊಳ್ಳುತ್ತದೆ. ಮುಂದಿನ ಜೂನ್ ಜುಲೈ ತಿಂಗಳು ಅಂದರೆ ಒಟ್ಟು 61 ದಿನ ಮೀನುಗಾರಿಕೆಗೆ ರಜೆ. ಇದೀಗ ಮುಕ್ತಾಯಗೊಂಡ ಮೀನುಗಾರಿಕಾ ಋತುವಿನಲ್ಲಿ ಅಂದರೆ 2022 ಆಗಸ್ಟ್ನಿಂದ ಇದುವರೆಗಿನ 10 ತಿಂಗಳ ಅವಧಿಯಲ್ಲಿ ಮೀನುಗಾರಿಕೆ ಉತ್ತಮವಾಗಿತ್ತು. ಮೀನುಗಾರಿಕೆ ಇಲಾಖೆಯ ಅಂಕಿಅಂಶಗಳ ಪ್ರಕಾರ ಈ ವರ್ಷ ಅವಿಭಾಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 5,45,618,500 ಮೆಟ್ರಿಕ್ ಟನ್ ಮೀನುಗಾರಿಕೆ ನಡೆದಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 3,33,537,500 ಮೆಟ್ರಿಕ್ ಟನ್ ಮೀನು ಲಭ್ಯವಾಗಿದೆ. ಇದು ಕಳೆದ ವರ್ಷಕ್ಕಿಂತ ಜಾಸ್ತಿ. 2021-22ರಲ್ಲಿ 91,812,000 ಮೆಟ್ರಿಕ್ ಟನ್. 2020-21ರಲ್ಲಿ 1,39,714,400 ಮೆಟ್ರಿಕ್ ಟನ್ ಮೀನುಗಾರಿಕೆ ನಡೆದಿದೆ. ಉಡುಪಿ ಜಿಲ್ಲೆಯಲ್ಲಿ 2022-23ರಲ್ಲಿ 2,12,81,000 ಮೆಟ್ರಿಕ್ ಟನ್. 2021-22ರಲ್ಲಿ 1,80,35,000 ಮೆಟ್ರಿಕ್ ಟನ್ ಹಾಗೂ 2020-21ರಲ್ಲಿ 1,04,453,000 ಮೆಟ್ರಿಕ್ ಟನ್ ಮೀನುಗಾರಿಕೆ ನಡೆದಿತ್ತು. ಈ ವರ್ಷ ಧಾರಾಳ ಮೀನು ಲಭಿಸಿದ್ದರೂ ಹಿಡಿದ ಮೀನಿಗೆ ನಿರೀಕ್ಷಿತ ಪ್ರಮಾಣದಲ್ಲಿ ದರ ಸಿಕ್ಕಿಲ್ಲ ಎನ್ನುವುದು ಮೀನುಗಾರರ ಅಳಲು. ಅದರಲ್ಲೂ ವಿಶೇಷವಾಗಿ ಬಂಗುಡೆ, ಬೂತಾಯಿ, ರಾಣಿ ಮೀನು ಮತ್ತು ಚಲ್ಟ್ ಮೀನಿಗೆ ಹಾಗೂ ರಫ್ತು ಆಗುವ ಮೀನುಗಳಿಗೆ ದೊಡ್ಡ ಹೊಡೆತ ಬಿದ್ದಿದೆ. ಇದರಿಂದ 30-40% ಲಾಭಾಂಶ ಕಡಿಮೆಯಾಗಿದೆ ಎನ್ನುತ್ತಾರೆ ಮೀನುಗಾರ ಮುಖಂಡರು. ಮೇ 31ರಿಗೆ ನಮ್ಮ ಮೀನುಗಾರಿಕೆ ಸ್ಥಗಿತವಾಗ್ತದೆ. ದೇವರ ದಯೆಯಿಂದ ಆಗಸ್ಟ್ನಿಂದ ಮೇ 31ರ ತನಕ ಪರ್ಸಿನ ಆಗಲಿ ಫಿಶಿಂಗ್ ಬೋಟ್ ಆಗಲಿ ಎಲ್ಲ ರೀತಿಯ ಮೀನುಗಾರಿಕೆ ಒಳ್ಳೆಯ ರೀತಿಯಲ್ಲಿ ನಡೆದಿದೆ. ಒಂದೇ ವಿಷಯ, ಈ ಸಲ ನಮಗೆ ದರ ಬಂಗುಡೆ, ಬೂತಾಯಿ, ಚಲ್ಟ್ ಈ ಎಕ್ಸ್ಪೋರ್ಟ್ ಮೀನುಗಳಿಗೆ ನಮಗೆ ದರ ಸಿಗದ ಕಾರಣ ನಮಗೆ ಈ ಸಲದ ಮೀನುಗಾರಿಕೆ ಅಷ್ಟು ಸುಖಕರವಾಗಿಲ್ಲ. ಮೀನು ತುಂಬ ಬಂದಿದೆ. ಹೋದ ಸಲದ ರೇಟ್ ಈ ಸಲ ಸಿಕ್ಕುತ್ತಿದ್ದರೆ ನಾವು ಮೀನುಗಾರಿಕೆ ಉದ್ಯಮ ಈ ಸಲ ಒಳ್ಳೆಯ ರೀತಿಯಲ್ಲಿ ನಡೆಯುತ್ತಿತ್ತು. ಇದಕ್ಕೆ ಮೀನು ಪರ್ಚೇಸರ್ ಇದ್ದಾರೆ, ವ್ಯಾಪಾರಸ್ಥರು, ಅವರ ಹತ್ರ ಸಹ ನೀವು ಈಗ ನನ್ನ ಬದಿಯಲ್ಲಿದ್ದಾರೆ, ಅವರದ್ದು ಏಕೆ ಅವರು ರೇಟ್ ಕೊಡಲಿಲ್ಲ, ಯಾವ ಕಾರಣ, ಅದನ್ನು ನೀವು ಅವರ ಹತ್ರ ಸಹ ನೀವು ದಯವಿಟ್ಟು ಕೇಳಬೇಕು. ಏನಂದರೆ ಅವರು ಹೇಳ್ತಾರೆ ನಮಗೆ ಎಕ್ಸ್ಪೋರ್ಟ್ ಅದು ರೇಟ್ ಇಲ್ಲ, ಫಾರಿನ್ಗೆ ಮೀನು ರಫ್ತು ಆಗೋದಿಲ್ಲ. ಈ ಕಾರಣದಿಂದ ನಮಗೆ ಹೋದ ಸಲದ 50% ರೇಟ್ ಮಾತ್ರ ಈ ಸಲ ಸಿಕ್ಕಿತ್ತು. ಸ್ಪೆಷಲಿ ನಮ್ಮದು ಜಾಸ್ತಿ ಬರುವ ಬಂಗುಡೆ, ಬೂತಾಯಿ, ರಾಣಿ ಮೀನು ಮತ್ತು ನಮ್ಮದು ಚಲ್ಟ್ ಅಂತ ಹೇಳ್ತೇವೆ, ಈ ಗೊಬ್ಬರಕ್ಕೆ ಹೋಗುವ, ಈ 4ಕ್ಕೆ ದೊಡ್ಡ ಹೊಡೆತ ನಮಗೆ ಈ ಸಲ ಬಿದ್ದಿದೆ. ಈ ಕಾರಣದಿಂದ ಮೀನು ಒಳ್ಳೆ ಸಿಕ್ಕಿದ್ರು ರೇಟು ಸಿಗದ ಕಾರಣ ನಮ್ಮ ಮೀನುಗಾರಿಕೆ ಅಷ್ಟೇನು ಸುಖಕರವಾಗಿಲ್ಲ ಅಂತ ನಾನು ತಿಳಿಯಪಡಿಸ್ತೇನೆ. ಈ ವರ್ಷ ಮೀನು ರಫ್ತು ಪ್ರಮಾಣ ಕುಸಿದಿದೆ. ಹಾಗಾಗಿ ಬೆಲೆ ಕಡಿಮೆಯಾಗಿದೆ. ರಫ್ತು ಕಡಿಮೆಯಾಗಲು ನಿರ್ದಿಷ್ಟ ಕಾರಣವೇನೆಂದು ತಿಳಿದು ಬಂದಿಲ್ಲ. ಉಳ್ಳಾಲದಲ್ಲಿ 13 ಫಿಶ್ ಮಿಲ್ಗಳಿದ್ದು ಅವುಗಳು ಕೂಡ ವರ್ಷ ಪ್ರತಿ ಕಾರ್ಯಾಚರಿಸಿಲ್ಲ. ಇದೆಲ್ಲವೂ ಮೀನಿನ ಬೆಲೆ ಕಡಿಮೆಯಾಗಲು ಕಾರಣ ಆಗಿರಬಹುದು ಎನ್ನುತ್ತಾರೆ ಮೀನು ವ್ಯಾಪಾರಿಗಳು. ಮೀನಿಗೆ ಶುರುವಿಗೆ ಫಸ್ಟಿಗೆ ಸೆಪ್ಟೆಂಬರ್-ಅಕ್ಟೋಬರದಲ್ಲಿ 70-75 ರೂಪಾಯಿ ಇತ್ತು. ಈಗ ಅದನ್ನು ಕಮ್ಮಿ ಮಾಡಿದ್ದಾರೆ, ದರ ಇಳಿಕೆ ಮಾಡಿದ್ದಾರೆ. ಅಂದರೆ ಕೇಳಿದರೆ ಹೇಳ್ತಾರೆ ಎಕ್ಸ್ಪೋರ್ಟ್ ಆಗೋದಿಲ್ಲ, ನಾವು ಮಾಡಿದ ಮೀಟು ಹೋಗೋದಿಲ್ಲ ಅಂತ ಹೇಳ್ತಾರೆ. ಅದೊಂದು. ಮತ್ತು ಚಲ್ಟಿದ್ದು ಈ ಫಿಶ್ ಮಿಲ್ ಇದು ಹೇಳೋದು ಅಂದರೆ 13 ಪ್ಲ್ಯಾಂಟ್ ಉಂಟು ಉಳ್ಳಾಲದಲ್ಲಿ. ಅದರಲ್ಲಿ 2 ತಿಂಗಳು ಅವರು ಓಪನ್ ಮಾಡ್ತಾರೆ. ಮತ್ತು ಬಾಕಿ ಅವರು ರೇಟ್ ದರ ಜಾಸ್ತಿ ಆಗ್ತಾ ಒಮ್ಮೆ ಹೋಗ್ತದೆ.
ಮತ್ತೆ ಅವರು ಬಂದ್ ಮಾಡ್ತಾರೆ. ಪುನಃ ಅವರು ಬಂದ್ ಮಾಡಿದ ನಂತರ ಒಮ್ಮೆ ಜಾಸ್ತಿ ಆಗ್ತದೆ, ಕಮ್ಮಿ ಆಗ್ತದೆ. ಆದ ಕಾರಣ ಮತ್ತೆ ಅದರ ಇದು ಎಕ್ಸ್ಪೋರ್ಟ್ ಆಗೋದಿಲ್ಲ, ಅದು ಅವರು ಕೂಡ ಹೇಳ್ತಾರೆ ಎಕ್ಸ್ಪೋರ್ಟ್ ಆಗೋದಿಲ್ಲ ಅದು. ಆದ್ದರಿಂದ ನಾವು ರೇಟ್ ಕಮ್ಮಿಯಿಂದ ನೆಕ್ಸ್ಟ್ ಸೀಸನ್ನಲ್ಲಿ ಅದು ಸರಿಯಾಗಬಹುದು. ಫಿಶ್ ಮಿಲ್ನವರಿಗೆ ಬೇಡಿಕೆ ಇದ್ದಕ್ಕೆ ಯಾವ ರೀತಿ ಅದು ಬೇಡಿಕೆ ಇಲ್ಲದಕ್ಕೆ ಇದ್ದದ್ದು ಅಲ್ಲ, ಬೇಡಿಕೆ ಇಲ್ಲದಕ್ಕಂತಲ್ಲ, ಬೇಡಿಕೆ ಉಂಟು. ಆದರೂ ಕೂಡ ಅವರಿಗೂ ಕೂಡ ಸಂಬಳ ಕೊಡಬೇಕು ಅವರಿಗೆ, ಮತ್ತು ಇದು ಕಟ್ಟಿಗೆದು ಎಲ್ಲ ಇದುಂಟು, ಎಕ್ಸ್ಪೆನ್ಸ್ ಎಲ್ಲ ಉಂಟು, ನೀರಿದ್ದು ಎಲ್ಲ ಎಕ್ಸ್ಪೆನ್ಸ್ ಉಂಟು. ಆದ ಕಾರಣ ಅವರು ಒಮ್ಮೊಮ್ಮೆ ಕಮ್ಮಿ ಮಾಡ್ತಾರೆ, ಒಮ್ಮೊಮ್ಮೆ ಜಾಸ್ತಿ. ಈಗ ನೋಡಿ, ಅದು ಮೊನ್ನೆ ಎಲ್ಲ 30 ರೂಪಾಯಿ ಎಲ್ಲ ಇದ್ದದ್ದು ಈಗ 33 ಆಗಿದೆ, 20 ರೂಪಾಯಿ ಇದ್ದದ್ದು 23 ಆಗಿದೆ. ಹಾಗೆಲ್ಲ ಉಂಟು. ದರ ಒಮ್ಮೆ ಏರು ಇಳಿತ ಆಗ್ತಾ ಇರ್ತದೆ. ಇದೀಗ ಮೀನುಗಾರಿಕೆಗೆ ರಜೆಯಾಗಿದ್ದು ಮುಂದಿನ 2023-24ನೇ ವರ್ಷದ ಋತುವಿನಲ್ಲಿ ಧಾರಾಳ ಮೀನುಗಾರಿಕೆ ಹಾಗೂ ಉತ್ತಮ ದರ ಸಿಗಬಹುದೆಂಬ ಆಶಾವಾದ ಮೀನುಗಾರರದ್ದು. ಮೀನು ಉತ್ಪಾದನೆ ಹೆಚ್ಚಾದಷ್ಟು ಮೀನು ದರ ಕಡಿಮೆ, ಜೊತೆಗೆ ಮೀನು ಪ್ರಿಯರಿಗೂ ಉತ್ತಮ ಮೀನು ಸಿಗುವ ಆಶಯ ಎಲ್ಲರದ್ದು. ವರದಿ ಗಣೇಶ್ ಪೂಜಾರಿ, ನಮ್ಮ ಕುಡ್ಲ ನ್ಯೂಸ್ 24/7.